ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆ ಹಾಗೂ ಮಂಗಳೂರು ಮೆಟ್ರೋ ರೋಟರಿ ಕ್ಲಬ್ ವತಿಯಿಂದ ಆಧುನಿಕ ಯುಗದಲ್ಲಿ ಆಯುರ್ವೇದಿಕ್ನ ಅವಲಂಬನೆ ಕುರಿತು ಕಾರ್ಯಾಗಾರ ನಡೆಯಿತು. ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಸುಶ್ರುತ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಆಧುನಿಕ ಯುಗದಲ್ಲಿ ಆಯುರ್ವೇದಿಕ್ನ ಅವಲಂಬನೆ ಕುರಿತ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನವದೆಹಲಿಯ ಎನ್ಎಬಿಎಚ್ ಆಯುಷ್ ಆಸ್ಪತ್ರೆಯ ತಜ್ಞರಾದ ವೈದ್ಯ ರಾಘವೇಂದ್ರ ರಾವ್ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಉತ್ತಮವಾಗಿರುತ್ತದೆ. ಚಿಕಿತ್ಸಾ ಫಲಿತಾಂಶ ತಡವಾದರೂ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಎಂದರು. Take 4 or 5 teaspoons of oil which you are accustomed to. Why I am telling us accustomed to means here we are having plenty of coconut oil. In some parts of Karnataka they use castor oil also for application. In some parts they use til oil, gingerly oil, which you are accustomed to. Take that oil, apply and take bath. Ensure you are not having any disease, no fever. If fever is there, please don't apply oil. If it is menstruation period, don't apply oil because body is busy with some other physiology. Don't disturb that physiology because application of oil will disturb physiology. ಈ ವೇಳೆ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಮುಖ್ಯ ಶಸ್ತ್ರಚಿಕಿತ್ಸಕರಾದ ರವಿರಾಜ್, ಮಾನಸಿಕ ತಜ್ಞರಾದ ಕೇಶವ್ ಪೈ, ಮಂಗಳೂರು ಮೆಟ್ರೋ ರೋಟರಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.